24 ವರ್ಷಗಳ ಕಾಲ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಯೋಧ ಕರುಣಾಕರ ಗಾಣಿಗ ಬಸ್ರೂರು ಇವರಿಗೆ ಕುಂದಾಪುರದ ಬಸ್ರೂರು ಶ್ರೀ ಶಾರದಾ ಕಾಲೇಜು ಸಭಾಂಗಣದಲ್ಲಿ ನಾಗರಿಕ ಸನ್ಮಾನ ನಡೆಯಿತು. ಯುವ ಬ್ರಿಗೇಡ್ ಮತ್ತು ಶ್ರೀ ಶಾರದಾ ಕಾಲೇಜು ಬಸ್ರೂರು ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಿತು. ನಾಗರಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಒಬ್ಬ ಸೈನಿಕ ಗಡಿಯಲ್ಲಿ ಕರ್ತವ್ಯ ನಿಭಾಯಿಸಬೇಕಾಗಿದ್ರೆ ಆತನ ಕುಟುಂಬ, ಮನೆಯವರು ಹಾಗೂ ಊರವರ ಸಹಕಾರ ಅಗತ್ಯ. ನನ್ನಂತೆ ತಾಯಿ ತಂದೆಗೆ ಒಬ್ಬನೇ ಮಗನಿದ್ದು 24 ವರ್ಷ ಕರ್ತವ್ಯ ನಿರ್ವಹಿಸುವುದು ತುಂಬಾ ಕಷ್ಟವಾಗ್ತದೆ. ನನ್ನ ತಾಯಿ ತುಂಬಾ ಪ್ರೋತ್ಸಾಹ ನೀಡಿದ್ರು, ಪತ್ನಿ ತುಂಬಾ ಸಾಥ್ ನೀಡಿದ್ರು. ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಸುದೀರ್ಘ ಅವಧಿಗೆ ದೇಶ ಸೇವೆ ಮಾಡುವಂತಾಯಿತು ಅಂತ ಅವರು ಹೇಳಿದ್ರು. ಶ್ರೀ ಶಾರದಾ ಕಾಲೇಜ್ ಟ್ರಸ್ಟ್ ಸಂಚಾಲಕ ಅನುಪಮ ಎಸ್ ಶೆಟ್ಟಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ರಾಷ್ಟ್ರೀಯ ಚಿಂತಕ ಪ್ರಕಾಶ್ ಮಲ್ಪೆ ಭಾರತೀಯ ಸೈನಿಕರ ಯಶೋಗಾಥೆ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿ, ದೇಶದ ಗಡಿಗಳನ್ನು ನಮ್ಮ ಸೈನಿಕರು ಕಾಯ್ತಾ ಇರುವುದರಿಂದ ನಾವು ಸುಖವಾಗಿದ್ದೇವೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಯೋಧರ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಬೇಕು. ಪದವಿ ಪಡೆಯುವುದು ಮಾತ್ರ ಮುಖ್ಯವಲ್ಲ, ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿಸಿಕೊಳ್ಳಬೇಕು. ಮಾದಕ ವ್ಯಸನಗಳಿಗೆ ಬಲಿಯಾಗದೆ ದೇಶದ ಸತ್ಪ್ರಜೆಗಳಾಗಿ ಬದುಕಿದಾಗ ಅದಕ್ಕೊಂದು ಅರ್ಥ ಬರ್ತದೆ. ಎಲ್ಲರಿಗೂ ಸೈನಿಕರಾಗಲಿಕ್ಕೆ ಸಾಧ್ಯವಿಲ್ಲವಾದರೂ ಸೈನಿಕರ ಸೇವೆ ತ್ಯಾಗವನ್ನು ಗೌರವಿಸುವ ಮೂಲಕ ಸಾರ್ಥಕತೆ ಪಡೆದುಕೊಳ್ಳೋಣ. ಚೀನಾ ಭಾರತ ಯುದ್ಧದಲ್ಲಿ ಹುತಾತ್ಮರಾದ ಅರುಣಾಚಲ ಪ್ರದೇಶದ ಜಸ್ವಂತ್ ಸಿಂಗ್ ರಾವತ್ ಎನ್ನುವ ವೀರ ಯೋಧ ಇಂದಿಗೂ ಅಲ್ಲಿ ದೇವರಂತೆ ಕಾಣ್ತಾನೆ. ಇಂದಿಗೂ ಆತ ಸೈನಿಕನಿಗೆ ಪ್ರೇರಣಾ ಶಕ್ತಿಯಾಗಿದ್ದಾನೆ. ಗಡಿಯಲ್ಲಿ ನಮ್ಮನ್ನು ಕಾಯುವ ಸೈನಿಕರನ್ನು ನಾವು ಪ್ರತಿದಿನ ಗೌರವಿಸಬೇಕು ಅಂತ ಅವರು ಹೇಳಿದರು. ಪ್ರಾಂಶುಪಾಲರಾದ ದಯಾನಂದಯ್ಯನ್, ಯುವ ಬ್ರಿಗೇಡ್ ಅಧ್ಯಕ್ಷರಾದ ಸಂದೀಪ್ ಗಾಣಿಗ ಅಜುರಿ, ಮಾಜಿ ಅಧ್ಯಕ್ಷ ದಿನಕರ್ ಶೆಟ್ಟಿ ಬೇಳೂರು ಉಪಸ್ಥಿತರಿದ್ದರು. ಗುಂಡಿಗೋಳಿಯ ಕರುಣಾಕರ ಗಾಣಿಗ ಮನೆಯಿಂದ ತೆರೆದ ವಾಹನದ ಮೂಲಕ ಅವರನ್ನು ಶ್ರೀ ಶಾರದಾ ಕಾಲೇಜಿಗೆ ಕರೆತರಲಾಯಿತು. ಬಸ್ರೂರು ಸ್ಪೋರ್ಟ್ಸ್ ಕ್ಲಬ್, ಗಾಣಿಗ ಸಂಘ ಕುಂದಾಪುರ, ಬಸ್ರೂರು ಬಿಲ್ಲವ ಸಂಘ, ಕೊಂಕಣ ಕಾರ್ವಿ ಸಂಘ, ಶಾರದಾ ಕಾಲೇಜು, ಬಸ್ರೂರಿನ ಮಾಜಿ ಸೈನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಕರುಣಾಕರ ಗಾಣಿಗರನ್ನ ಗೌರವಿಸಿದರು. ದೇಶದ ಸಂಪತ್ತು ಅಂತ ನಾವಿವತ್ತು ಖುಷಿಯಾಗಿದ್ದೀವಿ, ಬಹಳ ಶ್ರೀಮಂತ ಭಾವದಿಂದ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ನಾವು ಯೋಚನೆ ಮಾಡೋದು ಇವತ್ತು ನಮ್ಮ ಅಪ್ಪ ಅಮ್ಮ ದುಡಿತಾ ಇದ್ದಾರೆ ಮನೆಯಲ್ಲಿ, ಅದಕ್ಕೋಸ್ಕರ ನಾವು ಸುಖವಾಗಿದ್ದೀವಿ ಅಂತ. ಅದು ಕಾರಣ ನಿಜ. ಆದ್ರೆ ಅದಕ್ಕಿಂತ ದೊಡ್ಡ ಕಾರಣ ಯಾವುದು ಅಂತಂದ್ರೆ ನಮ್ಮ ದೇಶದ ಗಡಿಗಳನ್ನ ಈ ಸೈನಿಕರು ಕಾಯ್ತಾ ಇರುವುದ ಕಾರಣಕ್ಕೋಸ್ಕರ. ಅದು ಮೊದಲ ಕಾರಣ. ಆ ಕಾರಣಕ್ಕೋಸ್ಕರನೇ ನಾವು ಸುಖವಾಗಿರುವುದು. ಹಾಗಾಗಿ ನಾವು ಅಪ್ಪ ಅಮ್ಮ ನಮ್ಮನ್ನು ಕಾಲೇಜಿಗೆ ಕಳಿಸ್ತಾರೆ. ಕಳಿಸಿದ ನಂತರ ಯಾವ ಕಾರಣಕ್ಕೋಸ್ಕರ ಪದವಿ ಪಡಿಬೇಕು? ಪದವಿ ಪಡೆದು ಮುಂದೇನ್ ಮಾಡೋದು? ಈ ಪದವಿ ಆಯ್ತು, ಪದವಿ ಆದ ನಂತರ ಯಾವುದೋ ಒಂದು ಉದ್ಯೋಗ ಆದ ನಂತರ ಮದುವೆ ಆದ ನಂತರ ಆ ಮಕ್ಕಳಾದ ನಂತರ ವಯಸ್ಸಾಗಿ ಮುಗಿಯುತ್ತೆ, ನಮ್ಮ ಜೀವನ ಮುಗಿದು ಹೋಗುತ್ತೆ. ಇಷ್ಟಕ್ಕೆ ಒಬ್ಬ ಸೈನಿಕರು ಇಷ್ಟೆಲ್ಲ ನಮಗೋಸ್ಕರ ಮಾಡ್ತಾ ಇರಬೇಕು ಅಂತಿದ್ರೆ ನಾವು ಪ್ರಾಣಿಗಳ ರೀತಿ ಕೇವಲ ನಮ್ಮ ಒಂದು ಪದವಿ ತಗೊಂಡು ಕೆಲಸ ಮಾಡಿಕೊಂಡು ಮದುವೆ ಹಾಕೊಂಡು ಇದಿಷ್ಟಕ್ಕೆ ಬದುಕುವುದು ಅಂತಾದ್ರೆ ಏನು ಪುರುಷಾರ್ಥ ಇದು? ಅದರ ಮಧ್ಯೆ ಇದೊಂದು ಸಜ್ಜನರ ರೀತಿ ಬದುಕೋದು ಒಂದು ಭಾಗ. ಅದರಲ್ಲೂ ಒಂದಷ್ಟು ವಿದ್ಯಾರ್ಥಿಗಳು ಯಾವುದೋ ಬೇಡದ ಮಾದಕ ವ್ಯಸನಗಳಿಗೆ ಬಲಿಯಾಗಿ ತಮ್ಮ ಜೀವವನ್ನು ತಾವೇ ಕೊಂದುಕೊಳ್ಳುವಂಥವರನ್ನ ಕಾಣುವಾಗ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಸಣ್ಣ ವಯಸ್ಸಿನ ಹುಡುಗರೆಲ್ಲ ಆ ಡ್ರಗ್ಸಿಗೆ ಬಲಿಯಾಗಿ ತಮ್ಮ ಜೀವವನ್ನ ಬಲಿ ಕೊಡ್ತಾ ಇರುವಾಗ ನೋಡಿದರೆ ಅವರಿಗೆ ಈ ಸೈನಿಕರ ಕಥೆಗಳನ್ನು ಹೇಳಬೇಕು. ಅವರೆಲ್ಲ ನಮ್ಮನ್ನು ಕಾಯ್ತಾ ಇದ್ದಾರೆ, ನಾವು ಬಹಳ ಆರಾಮವಾಗಿದ್ದೀವಿ. ನಾವು ಮುಂದೆ ಯಾವುದಾದ್ರೂ ಒಂದು ದೃಷ್ಟಿಯಿಂದ ನಾವು ಸೈನಿಕರಾಗಲಿಕ್ಕೆ ಸಾಧ್ಯ ಆಗದೆ ಹೋದ್ರು ಇನ್ನು ಯಾವುದಾದ್ರೂ ದೃಷ್ಟಿಯಿಂದ ಈ ಸಮಾಜದ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಈ ದೇಹ ಅನ್ನುವಂಥದ್ದು ಸಾಧಾರಣವಾಗಿದ್ದಲ್ಲ, ಅದು ಬಹಳ ಬಲಿಷ್ಠವಾಗಿರುವಂಥದ್ದು.
ನಾನು ಆಗಲೇ ಜಸ್ವಂತ್ ಸಿಂಗ್ ರಾವತ್ನ ಕತೆ ಹೇಳಿದೆ. ಒಬ್ಬನೇ 300 ಜನರನ್ನು ಕೊಲ್ಲಬಲ್ಲಷ್ಟು ಸಾಮರ್ಥ್ಯ ಹೊಂದಿರುವಂತ ದೇಹ ಮತ್ತು ಮನಸ್ಸು, ಬುದ್ಧಿ, ಶಕ್ತಿ ನಮ್ಮಲ್ಲಿದೆ. ಅದನ್ನ ಯಕಶ್ಚಿತ್ ಕಾರಣಕ್ಕೋಸ್ಕರ ನಾವು ನಾಶ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ನಾವು ಆ ದಾರಿಯಲ್ಲಿ ಹೋಗುವಂತವರಿಗೆ ಸೈನಿಕರು ಪ್ರೇರಣೆಯಾಗಬೇಕು. ಪುಲ್ವಾಮಾದಲ್ಲಿ ಆ ಅಟ್ಯಾಕ್ ಆದ ನಂತರ ನಾವೆಲ್ಲ ಯೋಚನೆ ಮಾಡಿದ್ವಿ, ನಮ್ಮ ದೇಶ ಇವತ್ತು ಹಿಂದಿನ ಹಾಗಿಲ್ಲ, ಇವತ್ತು ಪೂರ್ತಿ ಬದಲಾಗಿದೆ, ಹಾಗಾಗಿ ತಕ್ಷಣಕ್ಕೆ ಪಾಕಿಸ್ತಾನದ ಮೇಲೆ ಯುದ್ಧ ಆಗತ್ತೆ ಅಂತ ನಾವೆಲ್ಲ ಭಾವಿಸಿದ್ವಿ. ಆದ್ರೆ ಹಾಗಾಗಲಿಲ್ಲ. 1 ದಿನ, 2 ದಿನ, 3 ದಿನ, 10 ದಿನ ಕಳೆದರೂ ನಮ್ಮ ಕಡೆಯಿಂದ ಏನು ಪ್ರಯತ್ನ ಇಲ್ಲ. ನಾವಂದುಕೊಂಡ್ವಿ ಇವರು ಹಾಗೆ 52 ಜನ ಸೈನಿಕರು ಬಲಿಯಾಗಿದ್ದಾರೆ, ಅದಕ್ಕೇನು ಪ್ರತಿಕ್ರಿಯೆ ಇಲ್ಲ ಅಂತ ನಾವು ಯೋಚನೆ ಮಾಡುವಷ್ಟರಲ್ಲಿ 12 ದಿನ ಕಳೆದು ಹೋಗಿದೆ. 12 ದಿನ ಆಗುವಾಗ ನಮ್ಮ ಯುದ್ಧ ನೆಲೆಗಳಿಂದ ನಾವು ಸುಮ್ಮನೆ ಲೆಕ್ಕ ಹಾಕ್ತಾ ಇದ್ವಿ, ಆದ್ರೆ ಅಲ್ಲಿ ಸರಿಯಾದಂತ ಒಂದು ಪ್ಲಾನ್ ನಡೆದಿತ್ತು. ಯಾರು ಪುಲ್ವಾಮಾ ದಾಳಿಗೆ ಕಾರಣರಾಗಿದ್ದಾರೋ ಅವ್ರು ಎಲ್ಲಿ ಯಾವ ಭಾಗದಲ್ಲಿದ್ದಾರೆ, ಪಾಕಿಸ್ತಾನದ ಯಾವ ಭಾಗದಲ್ಲಿದ್ದಾರೆ ಅಂತ ಗುರುತಿಸಿ ಅವರಷ್ಟು ಜನ ಇರುವ ಜಾಗಕ್ಕೆ ನಮ್ಮ 2 ಯುದ್ಧ ನೆಲೆಗಳಿಂದ ವಿಮಾನಗಳು ಹಾರಾಟ ಮಾಡಿ ಅಲ್ಲಿ ಬಾಂಬ್ಗಳನ್ನು ಉದುರಿಸಿ ಕ್ಷಣ ಮಾತ್ರದಲ್ಲಿ 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ನಾಶ ಮಾಡಿ ಕ್ಷಣ ಮಾತ್ರದಲ್ಲಿ ವಾಪಸ್ ಬರ್ತಾರೆ. ಅಲ್ಲಿನ ಪಾಕಿಸ್ತಾನದ ಸೇನಾಧಿಕಾರಿಗೆ ರಕ್ಷಣಾ ಸಚಿವನಿಗೆ ಕೇಳ್ತಾರೆ, ಅವ್ರು ಇಷ್ಟೆಲ್ಲ ಮಾಡಿ ಹೋಗುವಾಗ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಂತ. ಅದಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ತಾನೆ, ಕತ್ತಲೆ ಇತ್ತಲ್ಲ ನಮಗೆ ಗೊತ್ತಾಗ್ಲಿಲ್ಲ ಅಂತಂದ. ಅರ್ಥ ಮಾಡ್ಕೊಳ್ಳಿ, ಕತ್ತಲೆ ಇತ್ತು ಗೊತ್ತಾ, ಅವರು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ 200ಕ್ಕೂ ಹೆಚ್ಚು ಜನ ಭಯೋತ್ಪಾದಕರನ್ನ ನಾಶ ಮಾಡಿ ಬರಬೇಕಾದ್ರೆ ಇವತ್ತು ಭಾರತದ ಸೈನಿಕರ ಸ್ಥಿತಿ ಅದು ಎಷ್ಟು ಎತ್ತರದಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟಾದ ನಂತರ ಪಾಕಿಸ್ತಾನಕ್ಕೆ ಮುಖಭಂಗ ಆಯಿತು. ಪಾಕಿಸ್ತಾನ ಇಡೀ ಜಗತ್ತಿನಾದ್ಯಂತ ಮುಖಭಂಗ. ಅಲ್ಲಿ ಅವರು ಗೊತ್ತಿಲ್ಲದೆ ಪಾಕಿಸ್ತಾನದ ನೆಲದೊಳಗೆ ನುಗ್ಗಿ ಹೊಡೆದು ಹೋಗಿದ್ದಾರೆ ಅಂತ ಗೊತ್ತಾದಾಗ ಪಾಕಿಸ್ತಾನ ಏನೂ ಯೋಜನೆ ಇಲ್ಲದೆ ನಮ್ಮ ಮೇಲೆ ದಾಳಿಗೆ ಬಂತು. ಅದು ತಗೊಂಡು ಬಂದಂತ ಯುದ್ಧ ವಿಮಾನ F-16 ಅನ್ನುವಂಥ ಯುದ್ಧ ವಿಮಾನ. F-16 ಅದು ಹೊಸದಾಗಿ ಅಮೆರಿಕ ನಿರ್ಮಾಣ ಮಾಡಿರುವಂಥದ್ದು. ಅವರು ಬಂದ್ರು ಅಂತ ಹೇಳಿದ ತಕ್ಷಣ ನಾವೇನು ಸುಮ್ಮನಾಗಲಿಲ್ಲ, ನಮ್ಮ ಕಡೆಯಿಂದಲೂ ಯುದ್ಧ ವಿಮಾನಗಳು ಬಂತು. ಯಾವುದು ಅಂತ ಕೇಳಿದ್ರೆ MiG-21, ಹೊಸತಲ್ಲ, 50 ವರ್ಷ ಹಳೆಯದಾದ ರಷ್ಯಾ ನಿರ್ಮಾಣ ಮಾಡಿದ್ದು, 50 ವರ್ಷ ಹಳೆಯದು. ಅವರದು ಹೊಸತು F-16, ನಮ್ದು ಹಳೆಯದು 50 ವರ್ಷ ಹಳೆಯದು MiG-21. ಆದ್ರೆ ಒಳಗೆ ಕುಳಿತಂತ ಸೈನಿಕನಿಗೆ ನಮ್ಮದು ಹೊಸತು ಹಳತು ಯಾವುದು ಇರಲಿಲ್ಲ. ಅವನ ಮನಸ್ಸಲ್ಲಿದ್ದದ್ದು ಒಂದೇ, 1 ಇಂಚು ಭೂಮಿಯನ್ನ ವಿದೇಶಿಯರಿಗೆ ಕೊಡೋದಿಲ್ಲ ಅಂತ. ಮೀರಿ ಈ ತರ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಕ್ಕೆ ಅಶೋಕ್, ದಿನಕರ್ ಶೆಟ್ಟರ್ ಅವರು ಭಾಗ್ಯಕ್ಕ, ಇವರೆಲ್ಲ ನಮ್ಮ ಮೊದಲಿಂದ ನನ್ನ ತುಂಬಾ ಆತ್ಮೀಯರಾಗಿದ್ದಾರೆ. ಒಬ್ಬ ಸೈನಿಕ ಬಾರ್ಡರ್ ಇರ್ಬೇಕಾದ್ರೆ ಕಾರಣ ಅವ್ರ ಮನೆಯವರು, ಮತ್ತೆ ಅವ್ರ ಕುಟುಂಬ, ಮತ್ತೆ ಅವರ ಊರು ಸ್ಟ್ರಾಂಗ್ ಇದ್ರೆ ಮಾತ್ರ ಅವರಲ್ಲಿ ಡ್ಯೂಟಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ, ತುಂಬಾ ಕಷ್ಟ ಆಗತ್ತೆ. ಅದು ಅಲ್ಲದೆ ನನ್ನಾಗೆ ಒಬ್ಬನೇ ಮಗ ಇದ್ದು 24 ವರ್ಷ ಸರ್ವಿಸ್ ಮಾಡೋದಂದ್ರೆ ತುಂಬಾ ಕಷ್ಟ ಆಗತ್ತೆ. ನನ್ನ ತಾಯಿ ತುಂಬಾ ಸಫರ್ ಮಾಡಿದ್ರು ಸಣ್ಣದಿರ್ಬೇಕಾದ್ರೆ, ಒಬ್ಬನೇ ಮಗ, ಕೆಲವು ನ್ಯೂಸ್ ಬರೋದು, ನಮ್ಮ ತಾಯಿಗೆ ಹೆದರಿಕೆ ಆಗೋದು. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲೆಟ್ರು. ಈಗ ಬರೆದ್ರೆ 1 ತಿಂಗಳು ಬಿಟ್ಟು ಆಮೇಲೆ ಬರೋದಲ್ಲ, ನಮ್ಗೆ ಬರ್ಬೇಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಇನ್ನೊಂದ್ಸಲ. ಹಾಗೆ ನನ್ನ ವೈಫು ನನಗೆ ತುಂಬಾ ಸಾಥ್ ನೀಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲ ಗಣ್ಯ ಈ ಆರ್ಮಿ ಸ್ವಲ್ಪ ಮಾತಾಡೋದು ಕಮ್ಮಿ ಬರುತ್ತೆ, ಅದಕ್ಕೆ ನಾನು ಜಾಸ್ತಿ ಪಿಟೀಲ್ಗೆ ಹೋಗಿಲ್ಲ. ನನ್ನ ವೈಫ್ ನಿನ್ನೆ ಹೇಳಿದಾಳೆ ಜಾಸ್ತಿ ಪಿಟೀಲ್ಗೆ ಹೋಗ್ಬೇಡಿ ಅಂತ. ಅದಕ್ಕೆ ಇಲ್ಲಿ ಧನ್ಯವಾದ ಹೇಳುತ್ತಾ ಮಾತನ್ನು ಮುಗಿಸ್ತೇನೆ ಇಲ್ಲಿಗೆ.